ರೋಬೋ ಲೈಫ್ ಸೇವರ್ ಇದೊಂದು ಬ್ಯಾಟರಿ ಚಾಲಿತ ಉಪಕರಣವಾಗಿದ್ದು ಲೈಫ್ ಗಾರ್ಡ್ ಉಪಯೋಗಿಸಿ ರಚಿಸಲಾಗಿದೆ. ಸೆನ್ಸಾರ್ ಕ್ಯಾಮೆರಾಗಳಿರುವ ಲೈಫ್ ಗಾರ್ಡ್ ಅನ್ನ ರಿಮೋಟಿನ ಮೂಲಕ ನಿಯಂತ್ರಿಸಲಾಗುತ್ತದೆ. ನೀರಿನಲ್ಲಿ 4 ಕಿಲೋಮೀಟರ್ ಉದ್ದಕ್ಕೆ ಚಲಿಸಬಹುದಾದ ಉಪಕರಣವನ್ನ ಬ್ಯಾಟರಿಯಲ್ಲಿ 4 ಗಂಟೆಗಳ ಕಾಲ ಕಾರ್ಯಾಚರಿಸುತ್ತದೆ. ದಡದಿಂದಲೇ ರಿಮೋಟ್ ಮುಖೇನ ನಿಯಂತ್ರಿಸಿ ಅಪಾಯದಲ್ಲಿರುವವರನ್ನ ಉಪಕರಣದ ಮೂಲಕ ರಕ್ಷಿಸಬಹುದಾಗಿದೆ. ಉಳ್ಳಾಲದ ಮೊಗವೀರಪಟ್ಟಣ ಸಮುದ್ರ ತೀರದಲ್ಲೂ ಅಲೆಗಳ ಎತ್ತರದಿಂದಾಗಿ ಪ್ರಾತ್ಯಕ್ಷಿಕೆ ನಡೆಸಲು ಅಸಾಧ್ಯವಾಗಿ ಕಾರ್ಯಾಚರಣೆ ಮೊಟಕುಗೊಂಡಿದೆ. ಸ್ಥಳೀಯ ಶಿವಾಜಿ ಜೀವರಕ್ಷಕ ಸಂಘದ ಸದಸ್ಯರ ಮುಖೇನ ಹಲವು ಬಾರಿ ಉಪಕರಣವನ್ನ ಸಮುದ್ರದ ನೀರಿಗೆ ಹಾಕಲಾಯಿತಾದ್ರೂ ಅಲೆಗಳನ್ನ ದಾಟಲು ಸಾಧ್ಯವಾಗದೆ ಉಪಕರಣ ವಾಪಸ್ ದಡಕ್ಕೆ ಬಂದು ಸೇರಿದೆ. ಇದರಿಂದಾಗಿ ಪ್ರಾತ್ಯಕ್ಷಿಕೆ ನೋಡಲು ಬಂದ ನೂರಾರು ಜನರು ಗೃಹ ರಕ್ಷಕ ದಳ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ನಿರಾಸೆಯಾಯಿತು. ಈ ಕುರಿತು ಸಿಟಿ ಕಂಟ್ರೋಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಸುಮಂತ್ ಪ್ರತಿಕ್ರಿಯಿಸಿ, ರೋಬೋವನ್ನು ಬೋಟಿನ ಮುಖೇನ ಸಮುದ್ರಕ್ಕೆ ಇಳಿಸಬೇಕಿದೆ. ಸದ್ಯ ಮಳೆಗಾಲದ ಸಮಯವಾಗಿರೋದ್ರಿಂದ ಇಳಿಸಲು ಅಸಾಧ್ಯವಾಗಿದೆ. ಉಳ್ಳಾಲ ತೀರದಲ್ಲಿ ಬೋಟಿನ ವ್ಯವಸ್ಥೆಯೂ ಇಲ್ಲ. ಕೇವಲ 2.5 ಕೆಜಿ ತೂಕದ ವಸ್ತುವಾಗಿರುವುದರಿಂದ ಉಳ್ಳಾಲದ ಸಮುದ್ರದ ಅಲೆಗಳ ರಭಸದಲ್ಲಿ ಪ್ರಯೋಗಾರ್ಥ ವಿಫಲವಾಗಿದೆ. ಚೆನ್ನೈನಲ್ಲಿ ಬೋಟಿನ ಮುಖೇನ ಸಮುದ್ರಕ್ಕೆ ಇಳಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸುವ ಮೂಲಕ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿ ನಡೆಸಲಾಗಿದೆ. ಹಡಗಿನಲ್ಲೂ ಸಾಧನವನ್ನ ಉಪಯೋಗಿಸಿ ಸಮುದ್ರ ಪಾಲಾಗುವವರನ್ನ ರಕ್ಷಿಸುವವರಿಗೂ ಸಹಕರಿಸುವಂತೆಯೂ ರಚಿಸಲಾಗಿದೆ ಎಂದ ಅವರು, ಮಂಗಳವಾರದಂದು ಸುಲ್ತಾನ್ ಬತ್ತೇರಿಯಲ್ಲಿ ಮತ್ತೆ ಬೋಟಿನ ಮುಖೇನ ಸಮುದ್ರಕ್ಕಿಳಿಸಿ ಪ್ರಾತ್ಯಕ್ಷಿಕೆಯನ್ನ ನಡೆಸಲಾಗುವುದೆಂದರು. ಇವತ್ತು ಮಾನ್ಸೂನ್ ಇರೋದ್ರಿಂದ, ಮಾನ್ಸೂನ್ ಸೀಸನ್ ಇರೋದ್ರಿಂದ ಟೈಡ್ಸ್ ತುಂಬ ಹೈಟ್ ಇದೆ. ಸೊ ಆ ಬ್ರೇಕೇಜ್ ವಾಟ್ರಲ್ಲಿ ಇದು ಮುಂದೆ ನುಗ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಅಂದರೆ ಇದು ವೆಯ್ಟ್ ಬಂದುಬಿಟ್ಟು ಬರೀ 2.5 kg ಇರುತ್ತೆ. ಸೊ ಹಾಗಾಗಿ ಇವತ್ತು ಅದು ಇಲ್ಲ ವೇವ್ನ ರಭಸಕ್ಕೆ ಹೊಡೆದು ವಾಪಸ್ ಬರ್ತಾ ಇದೆ. ಇದನ್ನು ನಾವು ಚೆನ್ನೈಯಲ್ಲಿ ಟೆಸ್ಟ್ ಮಾಡಿದ್ವಿ. ಚೆನ್ನೈಯಲ್ಲಿ ಟೆಸ್ಟ್ ಮಾಡಿದಾಗ ಬೋಟಲ್ಲಿ ಡಿಪ್ಲಾಯ್ ಮಾಡಿ ಕೋಸ್ಟ್ ಗಾರ್ಡ್ ಅದನ್ನು ಯೂಸ್ ಮಾಡಿದ್ರು. ಕೋಸ್ಟ್ ಗಾರ್ಡನ್ನು ಅದನ್ನು ರೆಸ್ಕ್ಯೂ ಮಾಡೋದು ಹೇಗೆ ಅಂತ ಡೆಮೋ ತೋರಿಸಿ, ಬೋಟಿಂದ 2-3 ವೇವ್ ಪಾಸ್ ಆದಮೇಲೆ ನಾವು ಅದನ್ನು ಡಿಪ್ಲಾಯ್ ಮಾಡಿದ್ರೆ ಆ ವಾಟರಲ್ಲಿ ತುಂಬ ಆರಾಮಾಗಿ ಅದು ವಿ ಕ್ಯಾನ್ ರನ್ ದಟ್. ಬಟ್ ಇವಾಗ ಟೈಟ್ಸ್ ತುಂಬ ಇರೋದ್ರಿಂದ ಅದು ವಾಪಸ್ ಬರ್ತಾಯಿದೆ. ಬಟ್ ಇದನ್ನು ಚೆನ್ನೈಯಲ್ಲಿ ಸಕ್ಸಸ್ಫುಲ್ಲಾಗಿ ಟೆಸ್ಟ್ ಮಾಡಿದ್ದೀವಿ. ಆಮೇಲೆ ಲೇಕ್ಸಲ್ಲೂ ಟೆಸ್ಟ್ ಮಾಡಿದ್ದೀವಿ. ಈಗ ಬ್ಯಾಟ್ರಿ ಆಪ್ರೇಟೆಡ್ ಡಿವೈಸ್ ಇದು ಲೈಫ್ ಬಾಯ್ ನಾವು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಆಲ್ರೆಡಿ ಅವೈಲಬಲ್ ಇನ್ ಮಾರ್ಕೆಟ್. IRS ಆ್ಯಂಡ್ ಸೋಲಾರ್ಸ್ ಅಪ್ರೂವ್ಡ್ ಅದು ಫಾರ್ ಸಿ ಯೂಸ್. ಅದಕ್ಕೆ ನಾವು ಸೆಲ್ಫ್ ಪ್ರೊಪೆಲ್ಡ್ ಥ್ರಸ್ಟರ್ನ ಯೂಸ್ ಮಾಡ್ತಾ ಇದ್ವಿ. ಫಿಕ್ಸ್ ಮಾಡಿಬಿಟ್ಟು ಅದು ಎಲೆಕ್ಟ್ರಾನಿಕ್ಸ್ ಕಂಟ್ರೋಲರ್ ಇದೆ ಮತ್ತು ಬ್ಯಾಟ್ರಿ ಇದೆ ಹಾಗೂ ನಾವು ಸೆವರಲ್ ಸೆನ್ಸರ್ಸ್ನ ಕೂಡ ನಾವು ಫಿಕ್ಸ್ ಮಾಡ್ಬೋದು. ಇದನ್ನು ನಾವು ರಿಮೋಟ್ ಕಂಟ್ರೋಲಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ತೀವಿ. ಅಪ್ ಟು 4 ಕಿಲೋಮೀಟರ್ಸ್ ಇದನ್ನು ಕಂಟ್ರೋಲ್ ಮಾಡ್ಬೋದು. ರೇಂಜ್ ಇದೆ ರಿಮೋಟ್ ಕಂಟ್ರೋಲ್ದು. ಆಮೇಲೆ ಬ್ಯಾಟ್ರಿ ಬಂದುಬಿಟ್ಟು ಅಪ್ ಟು 4 hours ವರ್ಕ್ ಆಗುತ್ತೆ ಒಂದು ರೀಚಾರ್ಜ್ಗೆ. ಸೊ ರೀಚಾರ್ಜ್ ಟೈಮ್ ಬಂದ್ಬಿಟ್ಟು 5 to 6 hours. ಈ ಸಂದರ್ಭ ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿ ವಿಜಯ್ ಕುಮಾರ್, ಕರಾವಳಿ ಕಾವಲು ಪಡೆ ನಿರೀಕ್ಷಕ ಗಂಗಿರೆಡ್ಡಿ, ಅಗ್ನಿಶಾಮಕ ದಳ ಮುಖ್ಯಾಧಿಕಾರಿ ಶಿವಶಂಕರ್, ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾ ಮುರಳಿ ಮೋಹನ್ ಚುಂತಾರು, ಉಪ ಕಮಾಂಡೆಂಟ್ ರಮೇಶ್ ಕುಮಾರ್, ಕಂಪನಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಸೂಲ್, ಎಂಜಿನಿಯರ್ಗಳಾದ ಜಾಸೀರ್, ಅಭಿಷೇಕ್ ಪ್ರಾತ್ಯಕ್ಷಿಕೆಯ ನೇತೃತ್ವ ವಹಿಸಿಕೊಂಡಿದ್ದರು.